ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಲ್ವಾ? ನಾನಂತೂ ಸೂಪರ್ ಆಗಿದ್ದೀನಿ. ನೀವು ನೋಡ್ತಾ ಇದ್ದೀರಾ ದೀಪಾಸ್ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲ್ ಬ್ಲಾಗ್. ಇವತ್ತಿನ ವಿಡಿಯೋದಲ್ಲಿ ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಏನು ಅಂತ ಹೇಳಿದ್ರೆ ದೇಹದ ಉಷ್ಣತೆ. ತುಂಬ ಜನರು ಇದಕ್ಕೆ ಏಜ್ ಲಿಮಿಟ್ ಅಂತ ಏನಿಲ್ಲ, ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರ ತನಕ ಬಾಡಿ ಹೀಟ್ ಇದರಿಂದ ಹಲವಾರು ಸಮಸ್ಯೆಗಳು ಎದುರಾಗ್ತಾ ಇರ್ತವೆ. ಹಲವಾರು ಸಮಸ್ಯೆಗಳನ್ನ ಎಲ್ಲ ಜನರು ಫೇಸ್ ಮಾಡ್ತಾ ಇರ್ತಾರೆ. ಇವತ್ತಿನ ವಿಡಿಯೋದಲ್ಲಿ ಈ ಬಾಡಿ ಹೀಟ್ ಅನ್ನೋದು ಏನಕ್ಕಾಗುತ್ತೆ ಮತ್ತೆ ಇದಕ್ಕೆ ಸಂಪೂರ್ಣವಾಗಿ ಶಾಶ್ವತ ಪರಿಹಾರವನ್ನು ತಗೊಬಂದಿದ್ದೀನಿ ನಾನು. 100% ಇದು ವರ್ಕ್ ಆಗುತ್ತೆ. ಖಂಡಿತವಾಗ್ಲೂ ಇದನ್ನ ನೀವು ಫಾಲೋ ಮಾಡಬೇಕು. ಹಾಗೆ ಇದಕ್ಕೆ ಹಲವಾರು ನಾವು ತಿನ್ನೋ ಪದಾರ್ಥಗಳಿಂದ ಕೂಡ ನಮ್ಮ ದೇಹದ ಉಷ್ಣತೆ ಹೆಚ್ಚಾಗಿರೋದ್ರಿಂದ ನಾವು ಫುಡ್ ಕಂಟ್ರೋಲ್ ಕೂಡ ಇಡಬೇಕಾಗುತ್ತೆ. ಸೊ ಇದು ಎಲ್ಲದ್ರ ಬಗ್ಗೆ ಕೂಡ ಇವತ್ತು ನಾನು ಈ ವಿಡಿಯೋದಲ್ಲಿ ನಿಮಗೆ ಸಾಕಷ್ಟು ಮಾಹಿತಿನ ಕೊಡ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ. ತುಂಬಾ ಜನರು ಈ ಹೀಟ್ ಇಂದ ಹಲವಾರು ಸಮಸ್ಯೆಗಳನ್ನ ಎದುರಿಸ್ತಾ ಇರ್ತೀರಾ. ಕೆಲವರು ಹೇಳ್ಕೊತೀರಾ, ಕೆಲವರು ಹೇಳ್ಕೊಳಲ್ಲ, ಮುಜುಗರ ಪಡ್ತೀರಾ. ಹುಡುಗಿರಾಗ್ಲಿ ಹುಡುಗರಾಗ್ಲಿ ಹೇಳ್ಕೊಳ್ಳೋದಿಲ್ಲ ಕೆಲವರು. ಅಂಥವ್ರಿಗೆ ಇವತ್ತಿನ ನನ್ನ ವಿಡಿಯೋ ನಿಮ್ಮೆಲ್ಲರಿಗೂ ಹೆಲ್ಪ್ಫುಲ್ ಆಗ್ಬೋದು ಅಂತ ನಾನು ಅನ್ಕೋತೀನಿ. ಸೊ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ದೇಹದ ಉಷ್ಣತೆ ಜಾಸ್ತಿ ಆಗೋದು ಒಂದು ನಮ್ಮ ಫುಡ್, ನಾವು ಏನು ತಿಂತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇನ್ನೊಂದು ಬೇಸಿಗೆಗಾಲದಲ್ಲಿ ತುಂಬಾನೇ ನಮ್ಮ ಬಾಡಿ ಹೀಟ್ ಆಗುತ್ತೆ ಅಂತ ಹೇಳ್ಬೋದು. ಇಂಥ ಸಮಯದಲ್ಲಿ ನಾವು ಹೆಚ್ಚಾಗಿ ನೀರನ್ನ ಸೇವನೆ ಮಾಡಬೇಕು. ನಾವು ಎಷ್ಟು ನೀರು ಕುಡಿತೀವಿ ಅಷ್ಟು ನಮ್ಮ ದೇಹಕ್ಕೆ ಒಳ್ಳೆಯದು. ನಾವು ನಮ್ಮ ದೇಹಕ್ಕೆ ಎಷ್ಟು ನೀರು ಕುಡಿತೀವೋ ಅಷ್ಟು ನಮ್ಮ ದೇಹದ ನಮಗೆ ಹೀಟಿಂದ ಆಗುವಂತಹ ಪ್ರಾಬ್ಲಮ್ಸ್ಗಳಿಂದ ನಾವು ಪಾರಾಗ್ಬೋದು ಅಂತ ಹೇಳ್ತೀನಿ ನಾನು. ಇನ್ನು ಯಾರಿಗೆಲ್ಲ ಬಾಡಿ ತುಂಬಾ ಹೀಟ್ ಇರುತ್ತೆ ಅಂಥವರು ಚಿಕನನ್ನು ತುಂಬಾ ಅವಾಯ್ಡ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಚಿಕನ್ ತಿಂದರೂ ಕೂಡ ತುಂಬಾ ಚಿಕನ್ ಇಷ್ಟ, ಚಿಕನ್ನ ನಮಗೆ ಬಿಟ್ಟು ಇರೋಕ್ಕಾಗಲ್ಲ ಅಂತ ಹೇಳೋರು ನಾನಿವತ್ತು ಹೇಳೋವಂಥ ರೆಮಿಡಿನ ಫಾಲೋ ಮಾಡಿ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಆದರೆ ಯಾರಿಗೆಲ್ಲ ತುಂಬ ಹೀಟ್ ಆಗುತ್ತೆ ಅಂಥವರು ಸ್ವಲ್ಪ ಫುಡ್ನ ಕಂಟ್ರೋಲಲ್ಲಿಡಿ. ಇನ್ನು ನಮಗೆ ಬಾಡಿ ಹೀಟಿಂದ ಹಲವಾರು ಸಮಸ್ಯೆಗಳಾಗುತ್ತೆ. ಏನೇನಂತ ಹೇಳಿದ್ರೆ ಹೇರ್ ಫಾಲ್ ಆಗೋದಿರ್ಬೋದು, ಅಥವಾ ಮುಖದ ಮೇಲೆ ಪಿಂಪಲ್ಸ್ಗಳಾಗೋದಿರ್ಬೋದು, ಪಾದ ಅಂದರೆ ಹಿಮ್ಮಡಿ ಒಡೆಯೋದಾಗಿರ್ಬೋದು, ತುಟಿಗಳು ಒಡೆಯೋದಾಗಿರ್ಬೋದು, ಅಥವಾ ಬಾಯಲ್ಲಿ ಹುಣ್ಣು ಅಲ್ಸರ್ ಅಂತ ಏನು ಹೇಳ್ತೀವಿ ಆ ಥರ ಆಗೋದಿರ್ಬೋದು, ಅಥವಾ ಹೊಟ್ಟೆಯಲ್ಲಿ ಹೊಟ್ಟೆ ಉರಿ, ಎದೆ ಉರಿ ಆಗಿರ್ಬೋದು, ಸಾಕಷ್ಟು ಸಮಸ್ಯೆಗಳು ಎದುರಿಸ್ತಾ ಇರ್ತೀವಿ. ಇನ್ನು ಈ ಮನೆಮದ್ದನ್ನ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ನಮ್ಮ ಮನೆಯಲ್ಲಿರುವಂತಹ ಕೆಲವೊಂದು ಪದಾರ್ಥಗಳನ್ನು ಬಳಸ್ಕೊಂಡು ನಮ್ಮ ದೇಹದಲ್ಲಿ ಉಷ್ಣಾಂಶ ಹೆಚ್ಚಾಗಿ ಆಗುವಂತಹ ಸಾಕಷ್ಟು ಸಮಸ್ಯೆಗಳಿಗೆ ನಾವು ಪರಿಹಾರನ ಕಂಡುಕೊಳ್ಬೋದು. ಹೊರಗಡೆ ಹೋಗಿ ಮೆಡಿಸಿನ್ ಮಾಡುವಂತಹ ಅವಶ್ಯಕತೆ ಇರೋದಿಲ್ಲ. ನೀವು ಹೊರಗಡೆ ಹೋಗಿ ಮಾತ್ರೆಗಳನ್ನು ತಂದು ಏನಾದರೂ ತಗೋತಾ ಇದ್ದೀರಾ ಅಂತ ಹೇಳಿದ್ರೆ ಅದು ಮತ್ತೆ ಕೂಡ ಹೀಟ್ ಆಗುತ್ತೆ. ಸೊ ನಾವು ಮನೆಯಲ್ಲೇ ಸಿಗುವಂತಹ ಕೆಲವೊಂದು ಇಂಗ್ರೀಡಿಯೆಂಟ್ಗಳನ್ನು ಉಪಯೋಗಿಸ್ಕೊಂಡು ನಾವು ಇವತ್ತು ಈ ಒಂದು ದೇಹದ ಉಷ್ಣತೆಗೆ ಪರಿಹಾರವನ್ನು ನಾವು ಕಂಡುಕೊಳ್ಬೋದು. ಮತ್ತು ಇನ್ಯಾಕೆ ತಡ ಮಾಡೋದು, ಇದನ್ನು ಯಾವ ರೀತಿ ಮಾಡೋದು, ಇದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅನ್ನೋದನ್ನು ನೋಡ್ಕೊಂಡು ಬರೋಣ ಬನ್ನಿ. ಈ ಮನೆಮದ್ದು ಇನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋದಾದರೆ, ಇಲ್ಲಿ ನಾನು 2 ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಬೀಜ ಅಂದರೆ ಕೊತ್ತಂಬರಿ, ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕ್ತಾ ಇದ್ದೀನಿ. ಇದು ನಾವು ಇಬ್ಬರಿಗೆ ಮಾಡ್ಕೊಳ್ಳೋದಾದರೆ ಇಷ್ಟು. ನೀವೇನಾದರೂ ಜಾಸ್ತಿ ಮಾಡ್ತೀರಾ ಅಂತ ಹೇಳಿದ್ರೆ ಇದೇ ಕ್ವಾಂಟಿಟಿಯಲ್ಲಿ ಡಬಲ್ ಮಾಡ್ಕೊಳ್ಳಿ. ಇದನ್ನು ಇವಾಗ ಪೌಡ್ರ್ ಮಾಡ್ಕೋಬೇಕು. ಇಲ್ಲಿ ನಾನು ಮಿಕ್ಸಿ ಜಾರ್ಗೆ ಹಾಕಿ ಇದನ್ನು ತುಂಬಾ ನುಣ್ಣಕ್ಕೆ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಜಾಸ್ತಿ ಮಾಡಿ ಕೂಡ ಒಂದು ಡಬ್ಬದಲ್ಲಿ ಹಾಕಿ ಇಟ್ಕೊಂಡಿರ್ಬೋದು. ಇವಾಗ ನಮ್ಗೆ ಎಷ್ಟು ಬೇಕು ಅಷ್ಟು ನೀರನ್ನ ಇಟ್ಕೋಬೇಕು ನಾವು. ನೀರು ಬಿಸಿ ಆಗ್ತಾ ಇದ್ದಾಗೆ ನೋಡಿ, ಇದೇ ನಮಗೆ ಮೇನ್ ಇಂಗ್ರೀಡಿಯೆಂಟ್ ಅಂತ ಹೇಳ್ಬೋದು. ಇದು ಏನಂತ ಗೊತ್ತಾಗ್ತಾ ಇದೆಯಾ ನಿಮಗೆ? ಇದಕ್ಕೆ ಪೇರಳೆ ಹಣ್ಣಿನ ಚಿಗುರು, ಇದು ಅಂದರೆ ಗ್ವಾವಾ ಅಂತ ಕೂಡ ಕರೀತಾರೆ. ಇಂಗ್ಲೀಷಲ್ಲಿ ಗ್ವಾವಾ ಅಂತಾರೆ, ಆದರೆ ಚಿಗುರು ಇದು ತುಂಬ ಎಳೆ ಚಿಗುರು ಬೇಕು. ಇದು ಎಷ್ಟು ಹಾಕ್ತೀರಾ ಅಷ್ಟು ಒಳ್ಳೆಯದು. ನನಗೊಂದು 4-5 ಚಿಗುರು ಮಾತ್ರ ಸಿಕ್ಕಿದೆ, ಸೊ ಅಷ್ಟೇ ಹಾಕ್ತಾ ಇದ್ದೀನಿ. ಹಾಗೆ ನಾವು ಪುಡಿ ಮಾಡಿರುವಂತಹ ಪೌಡರ್, ಹಾಗೆ ರುಚಿಗೆ ತಕ್ಕಷ್ಟು ಸಿಹಿಗೆ ತಕ್ಕಷ್ಟು ಬೆಲ್ಲನ ಹಾಕಿದ್ದೀನಿ ನಾನಿಲ್ಲಿ. ಸಕ್ಕರೆ ಹಾಕಬೇಡಿ, ಸಕ್ಕರೆ ಒಳ್ಳೆಯದಲ್ಲ. ಸೊ ನಾನಿಲ್ಲಿ ಬೆಲ್ಲನ ಯೂಸ್ ಮಾಡ್ತಾ ಇದ್ದೀನಿ. ಬೆಲ್ಲನೇ ಹಾಕಿ ಈ ಪೇರಳೆ ಹಣ್ಣಿನ ಚಿಗುರು ಎಷ್ಟು ಸಿಗುತ್ತೆ ಅಷ್ಟು ಹಾಕಿ. ತುಂಬಾ ಒಳ್ಳೆಯದು ಇದು, ತುಂಬಾ ತಂಪು ಕೂಡ ಹೌದು ನಮ್ಮ ದೇಹಕ್ಕೆ. ಇದು ಚೆನ್ನಾಗಿ ಕುದಿ ಬರಬೇಕು. ಚೆನ್ನಾಗಿ ಕುದಿ ಆದ ನಂತರ ಇದನ್ನು ನಾವು ಸೋರಿಸ್ಕೊಳ್ಳೋದು. ಈ ಥರ ಒಂದು ಸರ್ತಿ ಕುದಿ ಬಂದ ನಂತರ ಇದನ್ನು ಲೋ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಕುದಿಸಿ ಒಂದು 5 ನಿಮಿಷ ಇದು ಚೆನ್ನಾಗಿ ಕುದಿಬೇಕು. ಪೇರಳೆ ಹಣ್ಣು ಅಂತ ಕರೀತಾರೆ, ಅಥವಾ ಸೀಬೆಹಣ್ಣು ಅಂತ ಕರೀತಾರೆ, ಅಥವಾ ಗೋವಾ ಅಂತ ಕೂಡ ಕರೀತಾರೆ. ಅದರ ಎಳೆ ಚಿಗುರು ಬೇಕು ನಮಗೆ. ತುಂಬಾ ಮೇನ್ ಇದು ನಮ್ಮ ಈ ಒಂದು ಕಷಾಯಕ್ಕೆ. ನಾನು ಬೆಳಗ್ಗೆ ಸಾಯಂಕಾಲ ಇದನ್ನೇ ಕುಡಿತೀನಿ ಪ್ರತಿದಿನ ಕೂಡ. ನೋಡಿ ಇಲ್ಲಿ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಪ್ರತಿದಿನ ಬೆಳಗ್ಗೆ ಸಾಯಂಕಾಲ ಇದನ್ನೇ ಕುಡಿತೀನಿ. ಟೀ ಕುಡಿದ್ರೆ ಕೆಲವ್ರಿಗೆ ಪಿತ್ತ ಆಗೋದಿರ್ಬೋದು, ಇನ್ನು ಕಾಫಿ ಕುಡಿದ್ರೆ ಕೆಲವರಿಗೆ ತುಂಬಾ ಹೀಟ್ ಆಗೋದಿರ್ಬೋದು. ಬಟ್ ಈ ಒಂದು ಡ್ರಿಂಕ್ನ ಕುಡಿದ್ರೆ ನಿಮಗೆ ಯಾವುದೇ ರೀತಿಯಾದಂತಹ ಆರೋಗ್ಯದ
ಸಮಸ್ಯೆ ಆಗೋದಿಲ್ಲ. ಆರೋಗ್ಯದಲ್ಲಿ ಸಮಸ್ಯೆ ಇದ್ದರೂ ಕೂಡ ದೂರ ಆಗುತ್ತೆ ಅಂಥ ಒಂದು ಅದ್ಭುತವಾದಂತಹ ಡ್ರಿಂಕ್ ಅಂತ ಹೇಳ್ಬೋದು. ಇದು ಚೆನ್ನಾಗಿ ಕುದಿ ಬಂದು ಆಯಿತು. ಇದನ್ನು ಆಫ್ ಮಾಡಿ ಒಂದು ಗ್ಲಾಸ್ಗೆ ಇವಾಗ ಸೋಸ್ಕೋತೀನಿ ನಾನು. ಎಸ್, ನೋಡ್ತಾ ಇದ್ದೀರಲ್ವಾ, ಇದೇ ರೀತಿಯಾಗಿ ಸೋಸ್ಕೊಳ್ಳಿ. ಬೆಳಗ್ಗೆ ಮಾಡಿಟ್ರೆ ಸಾಯಂಕಾಲಕ್ಕೂ ಕೂಡ ಆಗುತ್ತೆ. ಅದನ್ನು ಬಿಸಿ ಮಾಡಿ ಕುಡಿದ್ರೆ ಆಯಿತು. ಇದಕ್ಕೆ ಹಾಲೇನು ಆ್ಯಡ್ ಮಾಡೋದು ಬೇಡ. ರುಚಿಗೆ ಬೇಕಂದರೆ ಆ್ಯಡ್ ಮಾಡ್ಕೊಳ್ಳಿ. ಹಾಲಲ್ಲಿ ತುಂಬಾ ಫ್ಯಾಟ್ ಇರುತ್ತೆ, ಸೊ ನಾನು ಹಾಲು ಯೂಸ್ ಮಾಡೋದಿಲ್ಲ. ಬರೀ ಹೀಗೇ ಕುಡಿತೀನಿ. ತುಂಬಾ ರುಚಿಯಾಗಿರುತ್ತೆ. ಹಾಗೆ ನಾವು ಸಿಹಿಗೆ ಬೆಲ್ಲ ಹಾಕಿದ್ದೀವಿ. ಬೆಲ್ಲ ಹಾಕಿರೋದ್ರಿಂದ ಸಿಹಿ ಸಿಹಿಯಾಗಿ ರುಚಿಯಾಗಿ ತುಂಬಾ ಚೆನ್ನಾಗಾಗುತ್ತೆ ಕುಡಿಯೋದಕ್ಕೆ. ಟೀ ಕಾಫಿ ಬದಲು ಇದನ್ನೇ ಅಭ್ಯಾಸ ಮಾಡಿ ಅಂತ ನಿಮ್ಮೆಲ್ಲರ ಹತ್ರ ಕೇಳ್ಕೊತೀನಿ ನಾನು. ಎಸ್ ಫ್ರೆಂಡ್ಸ್, ನೋಡಿದ್ರಲ್ವಾ, ನಮ್ಮ ದೇಹದಲ್ಲಿ ಆಗುವಂತಹ ಉಷ್ಣಾಂಶ ಹೆಚ್ಚಾಗಿ ಆಗುವಂತಹ ತೊಂದರೆಗಳಿಗೆ ನಾವು ಮನೆಯಲ್ಲೇ ಯಾವ ರೀತಿ ಪರಿಹಾರವನ್ನು ಕಂಡುಕೊಳ್ಬೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡಿದ್ರಲ್ವಾ. ಇದು ಪ್ರತಿಯೊಂದಕ್ಕಾಗುತ್ತೆ. ನಾನು ಹೇಳಿದಾಗೆ ಉಷ್ಣಾಂಶ ದೇಹದಲ್ಲಿ ಹೆಚ್ಚಾಗಿ ಏನೇನೆಲ್ಲ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದೀರಾ ಪ್ರತಿಯೊಂದು ಸಮಸ್ಯೆಗಳಿಗೆ ಕೂಡ ಇದು ಆಗುತ್ತೆ. ಬಾಯಲ್ಲಿ ಹುಣ್ಣಿಂದ ಹಿಡಿದು ಹೇರ್ ಫಾಲ್, ನಂತರ ಸ್ಕಿನ್ ಡ್ರೈ ಆಗೋದು, ಪಿಂಪಲ್ಸ್ ಆಗೋದು, ತುಟಿ ಹೊಡೆಯೋದಿರ್ಬೋದು ಅಥವಾ ಉರಿ ಮೂತ್ರ, ಇಂಥ ಸಾಕಷ್ಟು ಸಮಸ್ಯೆಗಳಿಗೆ ಇವತ್ತಿನ ಈ ಮನೆ ಮದ್ದು ಖಂಡಿತವಾಗ್ಲೂ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ನಾನು ಹೇಳ್ತೀನಿ. ಖಂಡಿತವಾಗ್ಲೂ ಟ್ರೈ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ, ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅಂತ ಅನ್ಸಿದ್ರೆ ಖಂಡಿತವಾಗ್ಲೂ ನನ್ನ ವಿಡಿಯೋನ ನಿಮ್ಮೆಲ್ಲ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡ್ಕೊಳ್ಳಿ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾಳೆ ಇನ್ನೊಂದು ಹೊಸ ರೀತಿಯ ವಿಡಿಯೋಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.